ಮೂಡುಬಿದ್ರೆ ಕಡಲಕೆರೆಯ ನಿಸರ್ಗಧಾಮದಲ್ಲಿ ಫೆಬ್ರವರಿ 21ರಂದು ನಡೆಯಲಿರುವ ಕೋಟಿ ಚೆನ್ನಯ್ಯ ಜೋಡುಕೆರೆ ಕಂಬಳವನ್ನು ಒಂದೇ ದಿನ ನಡೆಸುವ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು ಸಹಿತ ಜನಪ್ರತಿನಿಧಿಗಳು ಸೇರಿ ಜಿಲ್ಲಾಧಿಕಾರಿಯೊಂದಿಗೆ ಸಮಾಲೋಚನೆ ನಡೆಸುವುದಾಗಿ ಮೂಡುಬಿದ್ರೆ ಕಂಬಳ ಸಮಿತಿಯ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಒಂಟಿಕಟ್ಟೆಯ ಸೃಷ್ಟಿ ಗಾರ್ಡನ್ನಲ್ಲಿ ಕ್ಷೇತ್ರದ ಶಾಸಕ ಓಮನಾಥ್ ಖೋಟ್ಯಾನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನವನ್ನು ಕೈಗೊಳ್ಳಲಾಯಿತು. ಜನವರಿ ಫೆಬ್ರವರಿ ತಿಂಗಳಲ್ಲಿ ರಾತ್ರಿ ಹೊತ್ತಿನಲ್ಲಿ ಇಬ್ಬನಿಗಿರುವ ಸಾಧ್ಯತೆ ಇರುವುದಿಲ್ಲ. ಕೋವಿಡ್ನಂಥ ಕಾಯಿಲೆಗಳು ಹರಡುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ರಾತ್ರಿ ಹೊತ್ತಿನಲ್ಲಿ ಕರ್ಫ್ಯೂ ಜಾರಿ ಮಾಡಬೇಕು ಅನ್ನೋದು ಅವರು ಕೊಟ್ಟಂಥ ವರದಿ, ರೆಕಮೆಂಡೇಶನ್. ಈ ಮಧ್ಯೆ ನಾವು ಕಂಬಳ ಹೇಗೆ ಆಚರಿಸಬೇಕು, 2 ದಿವಸ ಆಚರಿಸಬೇಕೆ ಅಥವಾ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ನಮ್ಮನ್ನು ಯಾರು ಕೇಳಿಲ್ಲ ಲಿಖಿತ ರೂಪದಲ್ಲಿ ನಮ್ಮ ಬಗ್ಗೆ ಅಧಿಕೃತವಾದ ಮನವಿ ಬರದಿದ್ದರೆ ನಾವು ಯಾವ ರೀತಿ ಸ್ಪಂದಿಸುವುದಕ್ಕೆ ಸಾಧ್ಯ? ಈ ನಿಟ್ಟಿನಲ್ಲಿ ಮಾನ್ಯ ಶಾಸಕರ ತೀರ್ಮಾನದಲ್ಲಿ ಅವರೇ ಒಂದು ಅಭಿಪ್ರಾಯ ಸ್ಪಷ್ಟಪಡಿಸಿದ್ದಾರೆ. ಈ ಭಾಗದ ಲೋಕಸಭಾ ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದು ಸಾಧ್ಯವಾದರೆ ಅವರ ಪಾಲ್ಗೊಳ್ಳುವಿಕೆಯಲ್ಲಿ ತಮ್ಮ ವಾಸ್ತವ ಸ್ಥಿತಿ ಅದು ಹೇಗೆ ನಡೀತದೆ, ಎಷ್ಟು ಜನ ಸೇರ್ತಾರೆ, ಅಲ್ಲಿ ಕೈಗೊಳ್ಳಬೇಕಾದಂಥ ನಿಯಮಗಳಿವೆ, ನಮ್ಮಲ್ಲಿ ಎಷ್ಟು ಜನರಲ್ಲಿ ಮಾಸ್ಕ್ ಇದೆ, ಎಷ್ಟು ಜನ ಅದನ್ನು ಉಪಯೋಗಿಸಿದ್ದೇವೆ ಅನ್ನೋದು ಕೂಡ ಇಲ್ಲಿ ಭಾಳ ಮುಖ್ಯವಾದಂಥ ಅಂಶವಾಗಿ ಬರ್ತದೆ. ಯಾಕೆಂದರೆ ಮಾಸ್ಕ್ ಇರುವಂಥದ್ದು ಇನ್ನೊಬ್ಬರಿಂದ ನಮಗೆ ಏನು ಸಮಸ್ಯೆ ಆಗಬಾರ್ದು, ನಮಗೆ ಇನ್ನೊಬ್ಬರಿಗೆ ಸಮಸ್ಯೆ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಇರುವಂಥದ್ದು. ಈ ಬಗ್ಗೆಯೂ ಕೂಡ ಕಂಬಳದಲ್ಲಿ ಪಾಲ್ಗೊಳ್ಳುವಂಥ ನಾವೆಲ್ಲ ಗಂಭೀರವಾಗಿ ಚರ್ಚೆ ಮಾಡಬೇಕು. ನಂತರ ಮಾತನಾಡಿದ ಖೋಟ್ಯಾನ್ ರವರು, ಈಗಾಗಲೇ ಇರುವಂತೆ ಕಂಬಳಗಳಲ್ಲಿ ಎಲ್ಲಾ ಕೋಣಗಳಿಗೂ ಅವಕಾಶವನ್ನು ಕಲ್ಪಿಸೋಣ. ಕಂಬಳದ ರೂಪುರೇಷೆ ಸಿದ್ಧತೆಗಳ ಕುರಿತು ಅಂತಿಮ ನಿರ್ಧಾರವನ್ನ ಜಿಲ್ಲಾಧಿಕಾರಿಯವರ ಬಳಿ ಚರ್ಚಿಸಿದ ಬಳಿಕ ಪ್ರಕಟಿಸಲಾಗುವುದು ಅಂತ ತಿಳಿಸಿದರು. ನಮ್ಮ ಕಡಮೇರ ಅಭಿಪ್ರಾಯ ಮಾಡಿದ್ರೆ ಎನ್ನ ಮನಸ್ಸು ತಂಚಿದಂತ ಆವತ್ತು ಬರ್ಕೊಳ್ಳಲು ನಂಬಿಕೆ ನೋಡ ನಮ್ಮ ಮಾತ ಐಕೆ ನಿಕ್ಲಿನ ಮಾತ ನಿಕ್ಲು ಪ್ರೇರಣೆ ಐಕೆ ಅಂಚಾದ ಅಂಚಾವು ಕರಿಣ ಸತ್ಯದ ಕಂಬಳ ಬಾರಿ ಯಶಸ್ವಿ ಅಂತ ಬಾರಿ ಕೊರ್ಲುಡು ಬಾರಿ ವ್ಯವಸ್ಥಿತವಾದ ನಡಪರೆ ಮಸ್ತು ಜನದ ರಾತ್ರಿ ಪಕ್ಕದ ಶ್ರಮ ಕಷ್ಟ ನಿಕ್ಲಿನ ಅಧ್ಯಕ್ಷ ನಿಕ್ಲು ಬಂದ ಫುಲ್ಲು ಅಲ್ಲ ಪ್ರತಿವರಿಗಳ ನೆಟ್ಟೆ ನಿಜವಾದ ಶ್ರಮ ಪಡೆದು ಕೆಲಸ ಮಲ್ಪನಂಚಿನ ಜವಾಬ್ದಾರಿ ಉಳ್ಳ ಅಂಚಾದ ಈ ಸರ್ತಿ ನಮ್ಮ ವ್ಯವಸ್ಥೆ ನಮ್ಮ ಮಲ್ಪನ ಮುಂದಿನ ವರ್ಷದ ಕಂಬಳ ಐದು ಅಭಯಚಂದ್ರ ಸರ್ಕಾರದ ಕಂಬಳ ಮಲ್ಪಿನ ದೃಷ್ಟಿಯಲ್ಲಿ ಇನ್ನು ಶಾಸಕರ ವಿಭಾಗದ ಅಧ್ಯಕ್ಷರಾದ ಈ ಕಂಬಳದ ಗುರುಕಾರ್ಯವನ್ನು ಬೆತ್ತೊಂದು ನಡಪವುದಿಲ್ಲ ಅಂಚಾದ ಕರಿಣ 2 ವರ್ಷಗಳು ವಾರೀತಿಗೆ ನಮ್ಮ ಮಾತೆಲ್ಲ ನಿಕ್ಲೆ ಈ ವೇಳೆ ಮೂಡುಬಿದ್ರೆ ಕಂಬಳ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಗುಣಪಾಲ ಕಡಂಬ, ಕಂಬಳ ಕೋಣಗಳ ಹಿರಿಯ ಯಜಮಾನ ಭಾಸ್ಕರ್ ಎಸ್ ಕೋಟ್ಯಾನ್, ಪುರಸಭಾಧ್ಯಕ್ಷ ಪ್ರಸಾದ್ ಕುಮಾರ್, ಸದಸ್ಯ ನಾಗರಾಜ್ ಪೂಜಾರಿ, ಜಿಲ್ಲಾ ಪಂಚಾಯತ್ ಸದಸ್ಯ ಸುಚರಿತಾ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು.